ಬಡ್ಡಿಯ ದಂಧೆ ನಡೆಸುತ್ತಿರುವ ಬೈಲಂಗಲದ ಧರ್ಮಸ್ಥಳ ಸಂಘಿಗೆ ನಮ್ಮಲ್ಲಿ ಟಾರ್ಗೆಟ್ ಅಂತ ಕಾಣಿಸ್ತದೆ. ಹೆಣ್ಣು ಮಕ್ಕಳನ್ನ ಬಿಟ್ಟು ಓಡಿಸಲಿಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ರು. ಆದಷ್ಟು ನಮಗೆ ಅನ್ನಪ್ಪ ಮಂಜುನಾಥ ಸ್ವಾಮಿ ಹೇಳಿಕೊಟ್ಟಿದ್ದಾರೆ, ಇಲ್ಲ ನಿಮ್ಮನ್ನ ಕಳಿಸಿರೋದು ಅವರೊಟ್ಟಿಗೆ ಜಗಳ ಆಡ್ಲಿಕ್ಕೆ ಅಲ್ಲ ಅಂತ ಹೇಳಿದ್ರು. ನಾವೆಲ್ಲ ನೀವು ನಿಮ್ಮ ಕೆಲಸ ಮಾಡಿ ನೋಡಿ, ಈಗ ಇಲ್ಲಿ ರೂಮ್ ಕಲಿದ್ದಾರೆ ಅಲ್ಲಿ ಹೋಗಿ ಅಂತ ಅಷ್ಟೊತ್ತಿ ಮತ್ತೆ ರೂಮ್ಗೆ ಅಲ್ಲಿ ಏನ್ ಕರೆ ಅಲ್ಲಿ ಹೋದೆ ನಾವು. ಅಷ್ಟೊತ್ತಿ ನಮ್ಮವರಿಗೆ ಮಾತಾಡ್ತಾ ಇದ್ರು, ನಮ್ಮವ್ರಿಗೆ ಏನು ಉತ್ತರ ಕೊಡ್ಬೇಕು ಅದಕ್ಕೆ ಅವರು ಉತ್ತರ ಕೊಟ್ರು. ಅಲ್ಲಿಂದ ಐಬಿ ಹೋದೆ. ಐಬಿ ಹೋದ್ರೆ ನೋಡಿದ್ರೆ ಅಲ್ಲಿಗೂ ಬರ್ತಾ ಇದಾರೆ ಇವರು ಹಿಂದೆನೆ ಹುಚ್ಚಿನಾಗಿ ಬರುವಂಗೆ ಸಾಯಿಸ್ತಾ ಕೆಲಸ ನಡ್ತಾ ಇದೆ. ನೀವು ಬರಲೇಬೇಕು, ಇಲ್ಲಾಂದ್ರೆ ಈ ಊರಲ್ಲೂ ತುಂಬಾ ಜನ ಸಾಯಿಸ್ತಾರೆ ಅಂತ ಒಂದು ಉದ್ದೇಶದ ಕಾರಣದವ್ರು ನಾವು ಅದಕ್ಕೆ ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಕೊಡೋದಿಲ್ಲ. ಇವಾಗ ಇವ್ರದೇನೆ LIC ಬಾಂಡು 10,000 ರೂಪಾಯಿ ಅಂದ್ರೆ 30,000 ರೂಪಾಯಿ ಆಗಿತ್ತಂತ 3 ವರ್ಷ ಕಟ್ಟಿದ್ದಾರೆ. ಬರೀ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ.